ಶಾಲೆ ಕಲಿಯುವ ಸಂದರ್ಭದಲ್ಲೂ ಸಾಕಷ್ಟು ಈ ಅನ್ಟಚಬಿಲಿಟಿ ಬಗ್ಗೆ ನಾವು ಈಗಲೂ ಮಾತಾಡ್ತಿರ್ತೀವಿ ಆಗಾಗ. ಅದನ್ನು ಬಹಳಷ್ಟು ಅನುಭವಿಸಿದಂಥವರು. ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಡಾಕ್ಟರ್ ಬಾಬು ಜಗಜೀವನ್ ಅವರ ಜನ್ಮದಿನವನ್ನು ದೇಶಾದ್ಯಂತ ಆಚರಿಸುತ್ತಿದ್ದೇವೆ. ನಾವು ಕಚೇರಿಯಲ್ಲಿ ಜಯಂತಿ ಉತ್ಸವ ಆಚರಿಸಬೇಕಾದ ಪ್ರತಿ ಬಾರಿಯೂ ಒಂದೊಂದು ಹೊಸ ವಿಚಾರಗಳನ್ನು ನಾವು ಇಟ್ಟುಕೊಂಡು ಆಚರಣೆ ಮಾಡಬೇಕು ಮತ್ತು ಒಂದು ಹೊಸ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವುದು ಈ ಜಯಂತಿ ಉತ್ಸವದ ಸದುದ್ದೇಶ ಎಂದರು. ಬಿಹಾರ ರಾಜ್ಯದಲ್ಲಿ ಜನಿಸಿದ ಡಾಕ್ಟರ್ ಬಾಬು ಜಗಜೀವನ್ ಅವರು ಬಾಲ್ಯದಲ್ಲಿ ಶಾಲೆಯಲ್ಲಿ ಕಲಿಯುವ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಅನುಭವಿಸಿದವರು. ವಿದ್ಯಾರ್ಥಿಗಳಿಗೆ 3 ಪಾತ್ರೆಗಳಲ್ಲಿ ಬೇರೆ ಬೇರೆ ನೀರನ್ನು ಇಟ್ಟಾಗ ಅದನ್ನು ಹೊಡೆದು ಹಾಕಿ ಒಂದು ಪಾತ್ರೆಯಲ್ಲಿ ಇಡಬೇಕು ಎಂದು ಸಮಾನತೆ ಸಾರಿದರು. ಅವರನ್ನು ಸಮಾನತೆಯ ಹರಿಕಾರ ಎಂದು ನಾವು ಅವರಿಗೆ ಕರೆಯುತ್ತೇವೆ ಎಂದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಉದ್ಘಾಟಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಪಾವಾಡ, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಭಾಗವಹಿಸಿದ್ದರು. ವರದಿ ಎಎನ್ ಫೀರ್, ತುಮಕೂರು. ನಾವು ಪ್ರತಿ ವರ್ಷವೂ ಸಹಿತ ಜಯಂತಿ ಉತ್ಸವವನ್ನು ಆಚರಿಸಬೇಕಾದ್ರೆ ಪ್ರತಿ ಬಾರಿಯೂ ಸಹಿತ ಒಂದೊಂದು ಹೊಸ ವಿಚಾರಗಳನ್ನು ನಾವು ಇಟ್ಕೊಂಡು ಆಚರಣೆ ಮಾಡಬೇಕು ಮತ್ತು ಒಂದು ಹೊಸ ವಿಚಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಈ ಜಯಂತಿ ಉತ್ಸವದ ಸದುದ್ದೇಶ. ಆ ಸದುದ್ದೇಶದಲ್ಲಿ ಪಾಲ್ಗೊಂಡಂತಹ ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಸಾಹೇಬ್ರೆ, SP ಅವರೇ, ಎಲ್ಲ ಅಧಿಕಾರಿ ಮಿತ್ರರೇ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜೀವನವನ್ನು ಹಾಗೂ ಜೀವನದಲ್ಲಿ ಅಷ್ಟಿಷ್ಟು ಅವರ ಪ್ರಿನ್ಸಿಪಲ್ಗಳನ್ನು, ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಭಾವನೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷವೂ ನಾವು ಈ ವಿಷಯದ ಬಗ್ಗೆ ಮಾತಾಡ್ತೀವಿ. ನಾನು ಇವತ್ತು ಬೆಳಗ್ಗೆ ಇವ್ರ ಬಗ್ಗೆ ಓದಬೇಕಾದ್ರೆ ಮತ್ತು ಕೇಳಬೇಕಾದ್ರೆ ನನಗೆ ಒಂದು ವಿಚಾರ ಬಂದಿದೆ. ಯಾವುದೇ ಒಂದು ಮೂರ್ತಿ ಆಗಬೇಕಾದ್ರೆ ಅದು ಹೊಡೆತಗಳನ್ನು ಭಾಳಷ್ಟು ತಿಂದಿರ್ತದೆ ಅಂತ. ಅಂದರೆ ಯಾವುದು ಹೆಚ್ಚು ಹೊಡೆತಗಳನ್ನು ತಿಂದಿರ್ತದೆ ಅಷ್ಟು ಶ್ರೇಷ್ಠವಾದ ಮೂರ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ. ಬಿಹಾರ ರಾಜ್ಯದಲ್ಲಿ ಜನಿಸಿದಂಥ ಮಹಾನ್ ಭಾವರು, ಅವರು ಸಹಿತ ವಿದ್ಯಾರ್ಥಿ ದಶೆಯಲ್ಲಿ ಹಾಗೂ ಬಾಲ್ಯದಲ್ಲಿ ನಾವು ಇನ್ನೊಬ್ಬರದ್ದು ಏಪ್ರಿಲ್ 14ಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲೇ